ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಆಯಿತು? ಕರೆಕ್ಟ್ 10:35. ಒಳ್ಳೆ ರೀತಿಯಲ್ಲಿ ಇವತ್ತು ಕ್ಲೈಮೇಟ್ ಉಂಟು. ನಿನ್ನೆ ಒಳ್ಳೆ ರೀತಿಯಲ್ಲಿ ಮಳೆ, ಇವತ್ತು ಮಳೆ ಎಲ್ಲ ಅಷ್ಟು ಮಧ್ಯಾಹ್ನ ಮೇಲೆ ಮಳೆ ಬರ್ಬೋದು. ಇವತ್ತು ನಾವೊಂದು ಮಲಯಾಳ ಮೂವಿಯ ಮತ್ತೊಂದು ಟ್ರೈಲರ್ ಬಂದಿದೆ, ಅದರ ರಿಯಾಕ್ಷನ್ ಮಾಡುವ. ಇವತ್ತು ನಾವೊಂದು ಮಲಯಾಳ ಮೂವಿಯ ಪಣಿ ಎಂಬ ಮೂವಿಯ ಟ್ರೈಲರ್ ರಿಯಾಕ್ಷನ್ ಮಾಡುವ. ಯಾಕೆ ಅಂತ ಹೇಳ್ತೇನೆ, ಇವತ್ತು ಲಾಗ್ ಇಲ್ಲ. ಯಾಕಂತ ಹೇಳ್ತೇನೆ, ನಿನ್ನೆ ಒಂದು ಸಂಜೆ 5 ಗಂಟೆ ಆಗಿದೆ. ಅಮ್ಮ ದಾರಿಯಲ್ಲಿ ಇದ್ದರು, ಕೂತ್ಕೊಂಡಿದ್ದರು. ನನ್ನ ಪೋಕಳ ಅಂತ ಹೇಳ್ತಾರೆ ತುಳುವಿನಲ್ಲಿ, ಪೋಕಳದಿಂದ ನಮ್ಮ ಮನೆಯಲ್ಲಿ ಒಂದು ಸೋಫಾ ಇತ್ತು. ಸೋಫಾದಿಂದ ಆರಿತು. ನೀವೇ ನೋಡಿ, ತಲೆ ಹೊಟ್ಟೆ ಆಗಿ ಒಳ್ಳೆ ರೀತಿಯಲ್ಲಿ ರಕ್ತ ಬಂದಿದೆ. ಎಡ್ಡೆ ರೀತಿಯಲ್ಲಿ ನೆತ್ತಿರು ಬರ್ತದೆ. ಎಂಕೆ ಪೋಕಳ ಪನೊಳ್ಳಿ ಚೂರು ಪೋಕಳ ಜಾಸ್ತಿ ಆತಂಡೆ, ಜೋಕ್ಲೇಟಿಗೆ ಜಾಸ್ತಿ ಆತಂಡೆ. ಅಂಚನೆ ಇವತ್ತು ನಾವು ಒಂದು ಮಲಯಾಳ ಮೂವಿಯ ಪಣಿ ಮೂವಿಯ ಟ್ರೈಲರ್ ರಿಯಾಕ್ಷನ್ ಮಾಡೋ ಫ್ರೆಂಡ್ಸ್. ಲೆಟ್ಸ್ ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಒಂದು ಮಲಯಾಳ ಮೂವಿಯ ಟ್ರೈಲರ್ ರಿಯಾಕ್ಷನ್ ಮಾಡೋ. ಯಾವ ಮೂವಿ ಅಂದರೆ ಪಣಿ ಎಂಬ ಮೂವಿಯ ಟ್ರೈಲರ್ ರಿಯಾಕ್ಷನ್ ಮಾಡೋ. ಇದರಲ್ಲಿ ಹೀರೋ ಯಾರು? ಜೋಜು ಜಾರ್ಜ್ ಹೀರೋ, ಅವರೇ ಡೈರೆಕ್ಟರ್. ಇವತ್ತು ನಾವು ಟ್ರೈಲರ್ ರಿಯಾಕ್ಷನ್ ಮಾಡೋ ಫ್ರೆಂಡ್ಸ್. ಬನ್ನಿ, ಯಾಕೆ ಅಂತ ಹೇಳ್ತೇನೆ. ನಿನ್ನೆ ಸ್ವಲ್ಪ ಸಂಜೆ ಹೊತ್ತು ಪೋಕಳ ಬಂದು ತಲೆ ಹೊಟ್ಟೆ ಆಗಿದೆ, ಸ್ವಲ್ಪ ಬ್ಲಡ್ ಎಲ್ಲ ಬಂದಿದೆ. ಅದೇ ರೀತಿ ಇವತ್ತು ನಾವು ಟ್ರೈಲರ್ ರಿಯಾಕ್ಷನ್ ಮಾಡೋ ಫ್ರೆಂಡ್ಸ್. ಬನ್ನಿ, ಹೇಗೆ ಉಂಟು ನೋಡುವ. ನಾನೊಮ್ಮೆ ನೋಡಿದ್ದೇನೆ, ನಿಮ್ಮೊಟ್ಟಿಗೆ ಕುಳಿತುಕೊಂಡು ಒಮ್ಮೆ ಟ್ರೈಲರ್ ರಿಯಾಕ್ಷನ್ ಮಾಡುವ. ನೋಡುವ. MS ಪ್ಲೇಯರ್ ಬ್ರೈಟ್ನೆಸ್ ಹೆಚ್ಚು ಮಾಡುವ. പാത്തെ എനിക്ക് മനസ്സിലായി. ജോജു ജോർജ് പണിക്കിട്ടു സൗണ്ട് ഡിസൈൻ തൃശ്ശൂർ കഥ ഇതാ. ഇവിടെ ആരാ ആക്റ്റീവായിട്ടുള്ളത്? ഒരേ ദേവിയാണ്, പക്ഷെ അതൊരു ടീമാണ് സാർ. ഗിരിയാണ് മെയിൻ പാർട്ടി. അതിനൊക്കെ വലിയ അഭിനയ. ജോജു ജോർജ് ഡയറക്ടർ മൂവി. ഓഡിയോ കണ്ടാരാ? സാഗർ. ഞാനാണ് സാർ ആദ്യം കണ്ടത്. ഞാനുള്ള സാറേ, ഞങ്ങളാണ് ആദ്യം കണ്ടത്. ಓ ಪಾನಿ ಪಾನಿ. ಇದರಲ್ಲಿ ಜಾಸ್ತಿ ಗಾಡಿ ತುಂಬ ಉಂಟು, ವೆಹಿಕಲ್ ಬೈಕ್ ആരോടും ഒന്നും പറയണ്ട. എല്ലാത്തിനും കൂടി ഇറങ്ങി കൂടെയുള്ള എല്ലാത്തിനും പൊക്കണം. ഒരു 10-400 പിള്ളേരുടെ സ്ഥലമായിരുന്നു. സാറേ, ചുമ്മാരെ നമ്മൾ പൊക്കുന്നതിന് മുമ്പ് അവർ പൊട്ടില്ല. ഡിഫൻഡർ അത് അവരുടെ ഗാഡി. വല്ലാത്തൊരു ടെൻഷൻ. നാളെ മുഴുവൻ പോലീസുകാർ തൽക്കാലം നിങ്ങൾ എല്ലാവരും താമസം ചെയ്യണം. എൻ്റെ കയ്യിലാവും വരക്കിട്ടും ചതച്ചു. ഓ ഡയലോഗ് മാറാ. യോ ഒല്ല ബൈക്ക് റേസ്, കാർ റേസ് എല്ലാം ഉടനെ ഇൻഫോം ചെയ്യണം. ആംബുലൻസ് റോഡ് പണി. വിഷ്ണു വിജയ്. ಜೋಜು ಜಾರ್ಜ್ ಡೈರೆಕ್ಟರ್ ಮೂವಿ, ಅವರೇ ಹೀರೋ. ಪಾನಿ ಅಕ್ಟೋಬರ್ 24ಗೆ ರಿಲೀಸ್ ಆಗುವ ಒಂದು ಮೂವಿ ಆಗಿದೆ. ಟ್ರೈಲರ್ ಸೂಪರ್ ಆಗಿಂಟು, ಮ್ಯೂಸಿಕ್ ಸೂಪರ್ ಆಗಿಂಟು, ಕೆಲವು ಕಾರ್ ರೇಸ್ ಎಲ್ಲ ಇದರಲ್ಲಿ ಉಂಟು, ಅದೆಲ್ಲ ಸೂಪರ್ ಆಗಿದೆ. ಒಂದು ವೆರೈಟಿ ಆಗಿರೋ ಒಂದು ಕಥೆ ಆಗಿದೆ. ಅದರಲ್ಲಿ ಒಂದು ಥ್ರಿಲ್ಲಿಂಗ್, ಸ್ವಲ್ಪ ಆಕ್ಷನ್, ಸ್ವಲ್ಪ ಆಗಿರೋ ಮೂವಿ ಆಗಿದೆ. ನನಗೆ ಇಷ್ಟ ಆಯಿತು ಟ್ರೈಲರ್. ನಾನು 2-3 ಸತಿ ಟ್ರೈಲರ್ ನೋಡಿದ್ದೇನೆ. ಅದೇ ರೀತಿ ನೀವು ಸಹ ಟ್ರೈಲರ್ ಸೂಪರ್ ಆಗಿತ್ತು, ಮ್ಯೂಸಿಕ್ ಸೂಪರ್ ಆಗಿತ್ತು, ಮತ್ತೆ ಕೆಲವು ಶಾರ್ಟ್ ಎಲ್ಲ, ಅದು ಕಲರ್ ಗ್ರೇಡಿಂಗ್ ಎಲ್ಲ ಸೂಪರ್ ಆಗಿತ್ತು. ನನಗೆ ತುಂಬಾನೇ ಇಷ್ಟ ಆಯಿತು. ನೀವು ಸಹ ನೋಡಿ ಟ್ರೈಲರ್. ಪಣಿ ಎಂಬ ಮಲಯಾಳ ಮೂವಿಯ ಟ್ರೈಲರ್. ಮತ್ತೊಂದು ಕನ್ನಡ ಮೂವಿಯ ಸಾಂಗ್ ನೋಡಿದ್ದೇನೆ, ಬಗೀರ ಮೂವಿಯ ಸಾಂಗ್ ನೋಡಿದ್ದೇನೆ. ಅದರ BGM ನನಗೆ ಸೂಪರ್ ಆಗಿತ್ತು. ಆ ಸಾಂಗಿನಲ್ಲಿ ಒಂದು ಮ್ಯೂಸಿಕ್ ಉಂಟು, ಅದು ಸೂಪರ್ ಆಗಿತ್ತು. ನನಗೆ ಆ ಟ್ರ್ಯಾಕ್ ಸೂಪರ್ ಆಗಿತ್ತು. ನಾನು ಒಮ್ಮೆ ನೋಡಿದ್ದೇನೆ, ಈಗ ಸಾಂಗ್ ನೋಡಿದ್ದೇನೆ. ನೀವು ಸಹ ನೋಡಿ ಬಗೀರ ಮೂವಿಯ ಸಾಂಗ್. ಬಗೀರ ಮೂವಿ
ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತದೆ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಅದರ ಪ್ರಮೋಷನ್ ಹೇಗೆ ಉಂಟು ನನಗೆ ಗೊತ್ತಿಲ್ಲ. ಈಗ ಸಾಂಗ್ ಬಿಟ್ಟಿದ್ದಾರೆ, ಟ್ರೈಲರ್ ಬಿಡಲಿಲ್ಲ. ಅದೇ ರೀತಿ ಇವತ್ತೊಂದು ಟ್ರೈಲರ್ ಮತ್ತು ಒಂದು ಸಾಂಗ್ ನೋಡಿ ಆಯಿತು. ಇವತ್ತು ಸ್ವಲ್ಪ ತಲೆ ಎಲ್ಲ ಹೊಟ್ಟೆ ಆಗಿ ಅದಕ್ಕೆ ನಾವು ಟ್ರೈಲರ್ ರಿಯಾಕ್ಷನ್ ಮಾಡೋದು. ಅಲ್ಲಿವರೆಗೂ ಎಲ್ಲರಿಗೆ ಬೈ ಬೈ ಹೇಳ್ತಾ ನಾಳೋಡು ಗೈಸ್, ಎಲ್ಲರಿಗೆ ಸೈನಿಂಗ್.